ಕುತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಸ್ಯಾಂಡಲ್ವುಡ್ ಖ್ಯಾತ ನಟಿ ಮಾಲಾಶ್ರೀ ಹಾಗೂ ಅವರ ಪುತ್ರಿ ಅನನ್ಯ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. 3 ತಿಂಗಳ ಹಿಂದಷ್ಟೇ ಕೊರಗಜ್ಜನ ಕಟ್ಟೆಗೆ ಬಂದು ಬೇಡಿಕೊಂಡಿದ್ದನು. ಎಲ್ಲವೂ ಅಚಾತುರ್ಯವೆಂಬಂತೆ ನಡೆಯಿತು. ಕ್ಷೇತ್ರದ ಶಕ್ತಿಯನ್ನು ಹೇಳತೀರದು. ಬಹಳಷ್ಟು ಪಾಸಿಟಿವ್ ಎನರ್ಜಿ ಕ್ಷೇತ್ರದಲ್ಲಿದೆ. ಒಳಗೆ ಹೋಗುವಾಗಲೇ ಸಾನ್ನಿಧ್ಯದ ಶಕ್ತಿ ಭಾಸವಾಗ್ತದೆ. ಬೇಡಿಕೆ ಈಡೇರಿದ ಹಾಗೆ ಹರಕೆ ತೀರಿಸಿ ಮತ್ತೆ ಆಶೀರ್ವಾದ ಪಡೆಯುವ ಉದ್ದೇಶದಿಂದ ಕುಟುಂಬ ಹಾಗೂ ಸ್ನೇಹಿತರ ಜೊತೆಗೆ ಬಂದಿದ್ದೇನೆ. ಮುಂದೆಯೂ ಬರುತ್ತಿರುತ್ತೇನೆ ಎಂದರು. ಈ ಸಂದರ್ಭ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಆದಿ ಕೊರಗತನಿಯ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳು ನಟಿ ಬಾಲಶ್ರೀ ಹಾಗೂ ಪುತ್ರಿಯನ್ನ ಸನ್ಮಾನಿಸಿದ್ರು. ಒಳ್ಳೆದಿದೆ, ತುಂಬಾ ಶಕ್ತಿ ಇದೆ, ತುಂಬಾ ಪವರ್ಫುಲ್ ಅಂತ ಇಲ್ಲಿ ಬಂದಲ್ಲಿ ಈವನ್ ಪ್ರೀತಮ್ ಶೆಟ್ಟಿ ಅವರು, ಆಮೇಲೆ ಪ್ರಶಾಂತ್ ಶೆಟ್ಟಿ ಅವರು, ಇವರು ಕೂಡ ನನಗೆ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೇ ಹ್ಯಾವ್ ಶೋಡ್ ಮೀ. ನಾನು ಇಲ್ಲಿ ಬಂದು ಪ್ರೇ ಮಾಡಿ ನಾನು ಹೋಗಿದ್ದೆ. ಎಷ್ಟೋ ವಿಷಯ ಅವ್ರು ಹೇಳಿದ್ರು ನನಗೆ ಇದ್ರ ಬಗ್ಗೆ. ನನಗೆ ಅನಿಸ್ತು ನಿಜಾನ ಅಂತ. ಆಮೇಲೆ ನೋಡಿದ್ರೆ ನಿಜ ನಾನು ಪ್ರೇ ಮಾಡಿ ಹೋದ್ಮೇಲೆ ಸೋ ಮೆನಿ ಮಿರಾಕಲ್ಸ್ ಆಗಿದೆ. ನಾನು ನಿಜ ಸುಮ್ಮನೆ ಹೇಳ್ತಾ ಇಲ್ಲ, ಸೋ ಮೆನಿ ಮಿರಾಕಲ್ಸ್. ಅದಕ್ಕೆ 3 ತಿಂಗಳು ಆದ್ಮೇಲೆ ತಕ್ಷಣ ಬಂದು ಮತ್ತೆ ಐ ಫುಲ್ಫಿಲ್ಡ್ ಮೈ ವಿಶಸ್. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಈ ಜಾಗ ತುಂಬ